ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಅಡೆ ಮೀನಿನ ಕರಿ ಮಾಡಬೇಕು ಅಂತ ಇದ್ದೀನಿ. ಬನ್ನಿ, ಅಡೆ ಮೀನು ಹೇಗಿದೆ ಅಂತ ನೋಡೋಣ. ಆದರೆ ಕನ್ನಡದಲ್ಲಿ ಇದಕ್ಕೆ ದೇವರನ್ನೇ ನನಗೆ ಹೆಸರು ಖಂಡಿತವಾಗೂ ಗೊತ್ತಿಲ್ಲ. ಬನ್ನಿ, ನಾವಿವತ್ತು ಅಡೆ ಮೀನಿನ ಕರಿ ಮಾಡೋಣ. ಬನ್ನಿ ಬನ್ನಿ. ಈ ಮೀನಲ್ಲಿ ಬಿಸಾಕಕ್ಕೆ ಏನೂ ಇಲ್ಲ. ಇದು ತುಂಬ ಸ್ಮೂತಾಗಿರುವ ಮೀನು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಮಾಡೋದಕ್ಕೂ ಈಸಿಯಾಗಿರುತ್ತೆ. ನೋಡಿ, ಏನಿಲ್ಲ, ತಲೆ ಸ್ವಲ್ಪ ಇದು ಮಾಡಿ ಕಟ್ ಮಾಡಿ, ಇದರಲ್ಲಿ ಏನು ಬಿಸಾಡೋಕ್ಕಿಲ್ಲ. ನೋಡಿ, ಈ ಥರ ಮಾಡಿ ಹೊಟ್ಟೆನ ಈ ಥರ ಮಾಡಿ ಈ ಥರ ತೆಗೆದ್ರೆ ಆಯಿತು, ಮುಗ್ದೋಯ್ತು. ನೋಡಿ, ಮೀನು ಮಾಡಿ ಆಯಿತು. ಇದು ನೀರಲ್ಲಿ ಕ್ಲೀನ್ ಮಾಡುವಾಗ ಇದಾಗುತ್ತೆ, ತುಂಬ ಸ್ಮೂತ್ ಇರುತ್ತೆ ಇದು ಮೀನು. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಅರಸಿನ ಪುಡಿ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಒಂದು ಚಿಟಿಕೆಯಷ್ಟು ಮೆಂತೆಕಾಳು. ಜಾಸ್ತಿ ಹಾಕೋಕೆ ಹೋಗಬೇಡಿ, ಕಹಿ ಬರುತ್ತೆ ಮಸಾಲೆ. ಮತ್ತು 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆ ತೊಗೊಂಡಿದ್ದೀನಿ. ಅದರ ಜೊತೆಗೆ ಇಲ್ಲಿ ನಾನು ಒಂದು ಅರ್ಧ ಹೋಲು ಈರುಳ್ಳಿ ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿನ ಈ ಥರ ಬಾಂಡಿಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆಗಲಿ. ನಾನು 1 ಮುಷ್ಟಿಯಷ್ಟು ಬ್ಯಾಡಗಿ ಮೆಣಸು ಹಾಕಿದ್ದೀನಿ. ಖಾರ ನೋಡಿಕೊಂಡು ಹಾಕೊಳ್ಳಿ. ತುಂಬ ಖಾರ ಆದರೆ ಚೆನ್ನಾಗಿರಲ್ಲ, ಲೈಟ್ ಖಾರ ಆದರೆ ಓಕೆ. ಯಾಕಂದರೆ ಇದಕ್ಕೆ ತೆಂಗಿನಕಾಯಿ ತುಂಬ ಹಾಕಬೇಕು. ತೆಂಗಿನಕಾಯಿ ನಾನು ಅರ್ಧ ಹೋಲು ತೊಗೊಂಡಿದ್ದೀನಿ. ಓಕೆ, ನೋಡಿ, ಅರ್ಧ ಹೋಲು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಇದರ ಜೊತೆಗೇ. ಮತ್ತು ಈ ಐಟಮ್ಸು ಇದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಎಲ್ಲವನ್ನು ಜೊತೆಗೆ. ಅರಸಿನ ಪುಡಿ ಮಾತ್ರ ಇವಾಗ ಹಾಕೋದು ಬೇಡ. ನೋಡಿ, ಚಟಪಟ ಅಂತ ಸಿಡಿತಾ ಉಂಟು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಗಮ್ಮ ಅಂತ ಬರ್ತಾ ಉಂಟು ಕರ್ಮಲ. ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ರೂಪಕ್ಕೆ ಹಾಕೋಣ. ಇವಾಗ ಇದು ಆಗಿದೆ, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಅರಸಿನ ಪುಡಿನ ಇವಾಗ ಸೇರಿಸ್ತಾ ಇದ್ದೀನಿ. ಓಕೆ, ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡೋಣ. ಫಸ್ಟ್ ನಾನು ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡಲಿಕ್ಕೆ. ಇವಾಗ ನಾನು ಮಸಾಲೆನ ಹಾಕ್ತಾ ಇದ್ದೀನಿ. ಮಸಾಲೆ ರುಬ್ಬಿ ತೊಗೊಂಡು ಬಂದೆ. ಇವಾಗ ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ನಾನು ಕುದಿಯೋಕೆ ಇಟ್ಟಿದ್ದೀನಿ ಮಸಾಲೆನ. ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ತುಂಡು ನಾನು ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ 1 ಹಸಿಮೆಣಸಿನಕಾಯಿ, ಅರ್ಧ ಹೋಳು ಟೊಮೆಟೊ ಹಣ್ಣನ್ನು ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲವನ್ನು ಇದಕ್ಕೆ ಸೇರಿಸಿ ಬೇಕಿಡೋಣ. ಇದು ಚೆನ್ನಾಗಿ ಕುದಿಬೇಕು. ಮತ್ತು ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಇದನ್ನು ಮುಚ್ಚಿ ಕ್ರಾಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಇದು ಚೆನ್ನಾಗಿ ಕುದಿ ಬರಲಿ. ಆಮೇಲೆ ಮೀನು ಹಾಕೋಣ. ಮಸಾಲೆ ಚೆನ್ನಾಗಿ ಕುದೀತಾ ಉಂಟು. ನೋಡಿ, ಕುದೀತಾ ಇದೆ ನೋಡಿ. ಇವಾಗ ನಾವು ಫಿಶ್ ಹಾಕೋಣ. ಓಕೆ, ಫಿಶ್ ಹಾಕೋಣ. ಇದೊಂದು 2 ಸೆಕೆಂಡಲ್ಲೇ ಬೆಂದು ಬಿಡುತ್ತೆ. ಜಾಸ್ತಿ ಬೇಕಿಡಬಾರ್ದು, ಮತ್ತು ಮುಳ್ಳೆ ಸಿಗುತ್ತೆ ತಿನ್ನುವಾಗ. ಲೈಟಾಗಿ 1-2 ಸೆಕೆಂಡ್ ಬೆಂದರೆ ಸಾಕಾಗುತ್ತೆ. ಸಾಕು, ಮುಚ್ಚಿಬಿಡ್ತೀನಿ ನಾನು.
ನೋಡಿ ಈ ಥರ ಕ್ರಾಸ್ ಆಗಿ ಮುಚ್ಚಿಬಿಡ್ತೀನಿ, ಬೇಯಲಿ. ಓಕೆ, ಏನಾಗಿದೆ ನೋಡೋಣ. ಓಕೆ, ಸ್ವಲ್ಪ ಲೈಟಾಗಿ ಕುದೀತಾ ಉಂಟು. ಕುದಿಬೇಕಾದ್ರೆ ನಾವು ಈ ಥರ ಇಟ್ಕೊಂಡು ತಿರುಗಿಸ್ಬೇಕು, ಮೆಲ್ಲ. ಬೆಂದಿದೆಯಾ ನೋಡೋಣ. ತುಂಬ ಹಾರ್ಡಾಗಿ ಸ್ಪೂನ್ ಹಾಕ್ಬಾರ್ದು. ಬೆಂದಿದೆ, ಸಾಕು. ಇದು ನೋಡಿ, ಈ ಥರ ಆದರೆ ಬೆಂದಿದೆ ಅಂತ ಅರ್ಥ. ಓಕೆ, ನಾನು ಆಫ್ ಮಾಡ್ತೀನಿ. ಅಡೆಮೀನಿನ ಕರ್ರಿ ರೆಸಿಪಿ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.